ಪತ್ರಕರ್ತ ಮುಂದಾಳುಗಳೇ, ನಾವಿಂದು ದೇಶವ್ಯಾಪಿ ವಿಶ್ವ ಕೇಂದ್ರ ಸರ್ಕಾರ 2000 ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಮ್ಮ ರಾಜ್ಯದಲ್ಲಿ ಸುಮಾರು 13 ಲಕ್ಷ ಕೋಟಿ ರೂಪಾಯಿ ಇವತ್ತು ತೆರಿಗೆ ವಸೂಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳೇನಿದೆ, ಕಾರ್ಮಿಕ ವಿರೋಧಿ ನೀತಿಗಳೇನಿದೆ, ಅದನ್ನು ಹಿಮ್ಮೆಟ್ಟಿಸಬೇಕು. ಅದೇ ರೀತಿ ಒಂದು ಜನಪರವಾದಂಥ ಒಂದು ಪರ್ಯಾಯ ನೀತಿಗಳನ್ನು ಜಾರಿಗೊಳಿಸಬೇಕು. ಅದರ ಜೊತೆಗೆ ದುಡಿಯುವ ವರ್ಗದ ಹಕ್ಕುಗಳನ್ನು ಸಂರಕ್ಷಣೆ ಮಾಡಬೇಕಂತೇಳಿ ಇವತ್ತಿನಿಂದ 3 ದಿವಸಗಳ ಕಾಲ ದೇಶದಾದ್ಯಂತ ಎಲ್ಲ MP ಕಚೇರಿ, ಸಂಸದರ ಕಚೇರಿ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಇವತ್ತು CITU ನೇತೃತ್ವದಲ್ಲಿ ದೇಶದಾದ್ಯಂತ ನಡೀತಾ ಇದೆ. ನೋಡಿ, ಇವತ್ತಿನ ದಿನ ಸ್ಕೀಮ್ ನೌಕರರು, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸ್ಕೀಮ್ ನೌಕರರು ಅಂತ ಇದ್ದಾರೆ, ಅಂಗನವಾಡಿ ಕಾರ್ಯಕರ್ತರು, ಬಿಸಿಯೂಟ ನೌಕರರು, ಆಶಾ ಕಾರ್ಯಕರ್ತರು, ಅವರು ಇವತ್ತಿನ ದಿನ ಸಂಸದರ ಕಚೇರಿ ಚಲೋ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾಳೆ ಸಂಘಟಿತ ಕ್ಷೇತ್ರದ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾಡಿದ್ದು 25ನೇ ತಾರೀಕಿನಂದು ಉಳಿದ ಎಲ್ಲ ವಿಭಾಗದ ಕಾರ್ಮಿಕರು, ಬೀಡಿ, ಕಟ್ಟಡ, ಹಮಾಲಿ, ಬೀದಿ ಬದಿ, ಆಟೋ ರಿಕ್ಷಾ ಹೀಗೆ ಸೇರಿರ್ತಕ್ಕಂಥ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು 25ನೇ ತಾರೀಕಿನಂದು ನಾಡಿದ್ದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರಶ್ನೆ ಇರುವಂಥದ್ದೇನು ನೋಡಿ, ಈ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷ ಆಗ್ತಾ ಬಂದಿದೆ. ಇವತ್ತು ಎಲ್ಲರ ಅಭಿವೃದ್ಧಿಯನ್ನ ಮಾಡ್ತೇವೆ, ಅಚ್ಚೇ ದಿನ ಆನೆವಾಲೆ ಅಂತ ಹೇಳಿದವರು ಇವತ್ತಿನ ದಿನ ದುಡಿಯುವ ವರ್ಗದ ಜನ ಬಹಳ ಸಂಕಷ್ಟದಲ್ಲಿದ್ದಾರೆ. ಯಾವುದೇ ವಿಭಾಗದ ಕಾರ್ಮಿಕರು ಇವತ್ತು ಖುಷಿಯಿಂದ ಇಲ್ಲ. ಎಲ್ಲ ಕಾರ್ಮಿಕ ಕಾನೂನುಗಳನ್ನು ತೆಗೆದುಹಾಕಿದ್ದಾರೆ, ಸಂಹಿತೆಗಳನ್ನಾಗಿ ಮಾಡಿದ್ದಾರೆ. ಮಾತ್ರ ಅಲ್ಲದೆ ಸ್ಕೀಮ್ ನೌಕರರು ಅವರಿಗೆ ಸಿಗ್ತಕ್ಕಂಥ ಸಂಬಳ ಎಷ್ಟು? ಬಿಸಿ ಊಟ ನೌಕರರು 2-2.5 ಸಾವಿರ ರೂಪಾಯಿಗೆ ಒಂದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4-5 ಗಂಟೆವರೆಗೆ ಶಾಲೆಯಲ್ಲಿ ದುಡಿತಾರೆ ಅಡುಗೆ ಮಾಡಿಕೊಂಡು. ಅಂತ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಗೌರವದ ಹೆಸರಿನಲ್ಲಿ ಅವರಿಗೆ ಅಗೌರವ ತೋರಿಸ್ತಕ್ಕಂಥ ಕೆಲಸವನ್ನ ನಮ್ಮ ದೇಶದ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರನ್ನ ಎಲ್ಲ ಕೆಲಸಕ್ಕೆ ಉಪಯೋಗ ಮಾಡ್ತಾರೆ. ಸರ್ಕಾರದ ಯಾವುದೇ ಯೋಜನೆಗಳು ಬರಲಿ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಅಂಗನವಾಡಿ ಕಾರ್ಯಕರ್ತರನ್ನ ಉಪಯೋಗ ಮಾಡ್ತಾರೆ. ಆದ್ರೆ ಅವರಿಗೆ ಕೊಡ್ತಕ್ಕಂಥ ಸಂಬಳ ಎಷ್ಟಿದೆ? ಹೆಣ್ಮಕ್ಕಳನ್ನ ಇವತ್ತು ಸ್ಕೀಮ್ ಯೋಜನೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ 100ಕ್ಕೆ 100ರಷ್ಟು ಹೆಣ್ಮಕ್ಕಳನ್ನ, ಮಹಿಳೆಯರನ್ನು ದುಡಿಸ್ತಾರೆ. ಮಾತೆ ಎಂತಕ್ಕಂಥ ಈ ಸರ್ಕಾರ ಮಹಿಳೆಯರಿಗೆ ಯಾವ ರೀತಿಯ ಗೌರವವನ್ನು ಕೊಡ್ತಾ ಇದೆ? ಆಶಾ ಕಾರ್ಯಕರ್ತರು ಪಾಪ ಅವರ ಕಷ್ಟ ನೋಡಿ. ಒಬ್ಬ ಗರ್ಭಿಣಿ ಮಹಿಳೆಯನ್ನ ಅಥವಾ ಯಾರನ್ನು ಕೂಡ ಆಸ್ಪತ್ರೆಗೆ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಿಗುವುದೆಷ್ಟು? 10 ರೂಪಾಯಿ, 20 ರೂಪಾಯಿ. ಅಂದ್ರೆ ಈ ರೀತಿಯಾಗಿ ಅವರನ್ನು ಅಮಾನವೀಯ ರೀತಿಯಲ್ಲಿ ದುಡಿಸ್ತಕ್ಕಂಥ ಈ ಹೆಣ್ಮಕ್ಕಳನ್ನ, ಮಹಿಳೆಯರನ್ನ ಸರ್ಕಾರಕ್ಕೆ ಸರಿಯಾದ ಪಾಠವನ್ನ ಕಲಿಸಲಿಕ್ಕೆ ನಿರಂತರವಾದಂತಹ ಹೋರಾಟವನ್ನ ಸ್ಕೀಮ್ ನೌಕರರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಪ್ರಥಮ ದಿನದ ಹೋರಾಟದಲ್ಲೇ ಈ ಮಹಿಳೆಯರ ಒಂದು ಹೋರಾಟ ಇಡೀ ದೇಶ ಮಟ್ಟದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದರ ಭಾಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಬಿಸಿಯೂಟ ನೌಕರರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಒಟ್ಟಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಮಂಗಳೂರಿನಲ್ಲೂ ಕೂಡ ನಾವು ಇವತ್ತೊಂದು ಪ್ರತಿಭಟನೆ ಮಾಡುವ ಮೂಲಕ MP ಅವರಿಗೆ, ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಅದರ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಿಸಿಯೂಟ ನೌಕರ ಸರಿಸುಮಾರು 1600ರಷ್ಟು ಬಿಸಿಯೂಟ ನೌಕರರಿದ್ದಾರೆ. ಅಂದ್ರೆ ಪ್ರತಿಯೊಂದು ಶಾಲೆಯಲ್ಲಿ 2 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲೆಯ ಅಕ್ಷರ ದಾಸೋಹ ನೌಕರರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಈ ದೇಶದಲ್ಲಿ, ಇಡೀ ದೇಶದಲ್ಲಿ CITUವಿನ ನೇತೃತ್ವದಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ 21 ವರ್ಷಗಳಲ್ಲಿ ಬರೇ 3,000 ರೂಪಾಯಿ ಸಂಬಳದಲ್ಲಿ ದುಡಿಸ್ತಾ ಇದ್ದಾರೆ. ಇವತ್ತು ಹೆಣ್ಣು ಮಕ್ಕಳು ಸೇವಾ ರೂಪದಲ್ಲಿ ಕೆಲಸ ಮಾಡ್ಬೇಕಂತ ಸರ್ಕಾರ ಹೇಳ್ತಾ ಇದೆ. ಇಷ್ಟು ಹೆಣ್ಣು ಮಕ್ಕಳು ಸೇವಾ ರೂಪದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರಿಗೆ ಹಸಿವು ಹೊಟ್ಟೆ ಏನು ಇಲ್ಲವಾ? ಹಸಿವು ಹೊಟ್ಟೆ ಏನು ಇಲ್ವಾ? ಅವರಿಗೆ ಹೊಟ್ಟೆ ತುಂಬಬೇಕಾದ್ರೆ, ಅವರ ಮಕ್ಕಳನ್ನು ಸಾಕಬೇಕಾದ್ರೆ 3,000 ರೂಪಾಯಿಯಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಹಾಗಾಗಿ ಇವತ್ತು ನಾವು ಸಾಧಾರಣ 21 ವರ್ಷದಿಂದ 300 ರೂಪಾಯಿ ಇದ್ದ ಒಂದು ತಿಂಗಳಿಗೆ 300 ರೂಪಾಯಿ ಕೊಡ್ತಿದ್ದದನ್ನು ನಾವು ಈಗ 3,000ಕ್ಕೆ ನಮ್ಮ ಹೋರಾಟದಿಂದ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಮೊದಲ ಕೇಂದ್ರ ಸರ್ಕಾರ ಬೊಮ್ಮಾಯಿ ಸರ್ಕಾರ ಇರುವಾಗ 1,000ವನ್ನ ನಮ್ಮ ಹೋರಾಟದಿಂದ ಕೊಡ್ತೇವೆ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಆದೇಶ ಮಾಡಿದನ್ನು ಈಗ ರಾಜ್ಯ ಸರ್ಕಾರ ಬದಲಾದ ಮೇಲೆ ಆದೇಶವನ್ನು ಹಿಂಪಡೆದುಕೊಂಡಿದ್ದಾರೆ. ಹಾಗಾಗಿ ಈ 3,000ದಲ್ಲಿ ಏನು ಬದುಕಲಿಕ್ಕೆ ಆಗ್ತದೆ ಅಂತ ಒಂದು ವಿಷಯದಲ್ಲಿ ಇವತ್ತು ಹೆಣ್ಣು ಮಕ್ಕಳನ್ನು ಬಹಳಷ್ಟು ನಮ್ಮ ಜಿಲ್ಲೆಯಲ್ಲಿ ಸಾಧಾರಣ ಒಂದು 30,000 ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಆ ಹೆಣ್ಮಕ್ಕಳಿಗೆ ಇವತ್ತು ಕೊಡಬೇಕಾದ ಒಂದು ಸಂಬಳವನ್ನು ಸರಿಯಾದ
ಆಗಿದೆ. ಅದೇ ಆಗಿ ಈ ಕ್ಷೇತ್ರದ MP ಇದ್ದಾರೆ, 15 ವರ್ಷದಲ್ಲಿ ಅವರು ನಮ್ಮ ಬಗ್ಗೆ ಏನು ಮಾತಾಡಿದ್ದಾರೆ, ನಮ್ಮ ಬಗ್ಗೆ ಈ ಹೆಣ್ಮಕ್ಕಳ ಬಗ್ಗೆ ಇವತ್ತು ಬೀದಿಯಲ್ಲಿ ನಿನ್ನೆ ಮೊನ್ನೆಯಿಂದ ರಾಮ ಮಂತ್ರ ಜಪಿಸಿ ಅಂತ ಅವರನ್ನು ಹೆಣ್ಮಕ್ಕಳನ್ನು ಕಲಸ ಇಟ್ಕೊಂಡು ಓಡಾಡಿಸ್ತಾರೆ. ಆದರೂ ಇವತ್ತು ನಮ್ಮ ಹೆಣ್ಮಕ್ಕಳಿಗೆ ಅವರಿಗೆ ಒಂದು ನಿಗದಿತ ಸಂಬಳ ಕೊಡ್ಬೇಕಂತ ಈ ಸರ್ಕಾರಕ್ಕೆ ಇಲ್ಲದ ಈ ಕೇಂದ್ರ ಸರ್ಕಾರ ಯಾವಾಗ ಏನು ಮಾಡ್ತದೆ, 14 ವರ್ಷದಿಂದ ಕೇಂದ್ರ ಸರ್ಕಾರದ ಯೋಜನೆಯನ್ನು ರಾಜ್ಯ ಸರ್ಕಾರಕ್ಕೆ ನೀಡದ ಕಾರಣ ಇವತ್ತು ಹೆಣ್ಣು ಮಕ್ಕಳಿಗೆ ಆ ಸಂಬಳ ಕೊಡ್ಲಿಕ್ಕೆ ವರ್ಷಕ್ಕೆ 500 ರೂಪಾಯಿ ಜಾಸ್ತಿ ಮಾಡ್ತಿದ್ರೆ 10,000 ರೂಪಾಯಿ ಇಷ್ಟರವರೆಗೆ ಸಂಬಳ ಆಗ್ತಾ ಇತ್ತು. ಆ ಸಂಬಳವನ್ನ ಇವತ್ತು ನೀಡದ ಕಾರಣ ಇವತ್ತು ಈ ಹೆಣ್ಮಕ್ಕಳಿಗೆ ಬೀದಿಗೆ ಇಳಿಯುವ ವ್ಯವಸ್ಥೆ ಮಾಡಿದ್ದಾರೆ. ಆ ಬೀದಿಗೆ ಇಳಿಯುವ ವ್ಯವಸ್ಥೆಯನ್ನು ನಾವು ಖಂಡಿತವಾಗಿಯೂ ಈ ಒಂದು ಇದರಲ್ಲಿ ಹೆಚ್ಚು ಮಾಡದಿದ್ರೆ ನಾವು ಖಂಡಿತವಾಗಿಯೂ ಇನ್ನು ಮುಂದಕ್ಕೆ ದೊಡ್ಡ ರೀತಿಯ ಹೋರಾಟವನ್ನು ಮಾಡಿ ಏನೇ ಆಗಲಿ ನಾವು ಅಡುಗೆ ಬಂದ್ ಮಾಡಿ, ಈಗಲೂ ಅಡುಗೆ ಬಂದ್ ಮಾಡಿ ಬಂದಿದ್ದೇವೆ. ಇನ್ನು ಒಂದು ದಿವಸ ಅಲ್ಲ, ಇಡೀ ನಮ್ಮ ಯೋಜನೆ, ಆ ಯೋಜನೆಯನ್ನು ಸ್ಕೀಮ್ಗಳು ಸರ್ಕಾರ ಅದನ್ನು ಯೋಜನೆಯನ್ನು ಸರ್ಕಾರದ ಸಿಬ್ಬಂದಿಯಾಗಿ ಅವರನ್ನು ದ್ವಿವರ್ಗದ ನೌಕರರಾಗಿ ಪರಿಗಣಿಸಬೇಕು. ಇಲ್ಲಿ ಕೇಳುವಾಗ ಬಿಸಿ ಊಟ ನೌಕರರು ಅಂತ ಹೇಳ್ತಾರೆ, ಅವರು ಕಾರ್ಮಿಕರಿಗಿಂತ ಕಡೆಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಯೋಜನೆಯನ್ನು ಬಲಿಷ್ಠ ಮಾಡಬೇಕು. ಈ ಯೋಜನೆಯನ್ನು ಸರ್ಕಾರ ಗಣನೆಗೆ ತಗೊಳ್ಬೇಕು. ಸರ್ಕಾರ ಗಣನೆಗೆ ತೆಗೆದುಕೊಳ್ಳದಿದ್ದರೆ ಖಂಡಿತವಾಗಿಯೂ ಮುಂದೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇಷ್ಟು ಮಾತಾಡ್ತೀನಿ. ನನ್ನ ಹೆಸರು ಪದ್ಮಾವತಿ ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಗೆ ಬಿಸಿಯೂಟದ ಗೌರವ ಅಧ್ಯಕ್ಷರು. ನಮ್ಮನ್ನು ತೊಡಿಸ್ತಾರೆ, ತುಂಬಾ ವರ್ಷ ತೊಡಿಸಿ ನಂತರ ರಿಟೈರ್ಡ್ ಆದ ನಂತರ ನಮ್ಗೆ ಏನಿದೆ ಅಂತ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.